ಭಯಾನಕವಾದ ಕೊರೋನಾ ವೈರಸ್ನಿಂದ ಉಂಟಾದ ಲಾಕ್ಡೌನ್ನಿಂದಾಗಿ ತತ್ತರಿಸಿರುವ ಕಾಸರಗೋಡು ಜಿಲ್ಲೆಗೆ ಆಸ್ಪತ್ರೆಗಳು ವರದಾನವಾಗ್ತಾ ಇದೆ. ಜಿಲ್ಲೆಯಲ್ಲಿ ಉತ್ತಮ ಸೌಕರ್ಯವಿರುವ ನುರಿತ ವೈದ್ಯರನ್ನು ಒಳಗೊಂಡಂತೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಲಭಿಸುವ ರೀತಿಯಲ್ಲಿ ಆಸ್ಪತ್ರೆ ನಿರ್ಮಿಸಲು ಮುಂದಾಗಿರುವುದು ಕಾಸರಗೋಡು ಜಿಲ್ಲೆಯ ಜನತೆಗೆ ವರದಾನವಾಗ್ತಾ ಇದೆ. ಕಾಸರಗೋಡು ಭಾಗವಾಗಿ ಮಂಜೇಶ್ವರ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಮಂಜೇಶ್ವರದ ಹೃದಯ ಭಾಗವಾದ ಹೊಸಂಗಡಿ ಪರಿಸರದಲ್ಲಿ ಎಲ್ಲಾ ಭಾಗದ ಜನರಿಗೂ ಅನುಕೂಲವಾಗುವ ರೀತಿಯಲ್ಲಿ ಸುಮಾರು 50,000 ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲಿ ದೋಹಾ ಜದೀದ್ ಗ್ರೂಪ್ ಹಾಗೂ ಪ್ರಿಯದರ್ಶಿನಿ ಗ್ರೂಪ್ ಜಂಟಿಯಾಗಿ ಸುಸಜ್ಜಿತವಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿರ್ಮಿಸಲು ರೂಪುರೇಖೆಯನ್ನ ತಯಾರಿಸಿ ಸುಮಾರು 6 ತಿಂಗಳಿಂದ 12 ತಿಂಗಳಿನ ಒಳಗೆ ಈ ಆಸ್ಪತ್ರೆಯನ್ನ ನಾಡಿಗೆ ಸಮರ್ಪಿಸಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಈಗಾಗಲೇ ಕಳೆದ ಸುಮಾರು 20 ವರ್ಷಗಳಿಂದ ಹೊಸಂಗಡಿಯಲ್ಲಿ ಪ್ರಿಯದರ್ಶಿನಿ ಲ್ಯಾಬ್ ಅನ್ನ ನಡೆಸಿಕೊಂಡು ಬರುತ್ತಿರುವ ಮಂಜೇಶ್ವರದ ಜನತೆಯ ಮನವನ್ನ ಗೆದ್ದ ಹಾಗೂ ಇದೀಗ ನಿರ್ಮಾಣಕ್ಕೆ ಯೋಜನೆ ಹಾಕಿಕೊಂಡಿರುವ ಪ್ರಿಯದರ್ಶಿನಿ ಆಸ್ಪತ್ರೆಯ ಎಂಡಿಯು ಆಗಿರುವ ಹಮೀದ್ ಹೊಸಂಗಡಿಯವರು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಸಪ್ತಭಾಷಾ ಭೂಮಿಯಾದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಆರೋಗ್ಯ ಸೇವೆಯಲ್ಲಿ ಬಹಳ ಹಿಂದಿರುವುದನ್ನು ಮನಗಂಡು ಮಾತ್ರವಲ್ಲದೆ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಗಡಿಭಾಗದ ರೋಗಿಗಳು ಚಿಕಿತ್ಸೆಗಾಗಿ ಪರಿತಪಿಸುತ್ತಿರುವ ಕರುಣಾಜನಕವಾದ ಸ್ಥಿತಿಯನ್ನ ಅರ್ಥೈಸಿಕೊಂಡು ನಾವು ಈ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿರ್ಮಿಸಲು ಮುಂದಾಗಿರುವುದಾಗಿ ಅವರು ಹೇಳಿದರು. ಜಿಲ್ಲೆಯ ಸಪ್ತಭಾಷಾ ಸಂಗಮ ಭೂಮಿಯಾದ ಮಂಜೇಶ್ವರದಲ್ಲಿ ಮೂಲಭೂತ ಸೌಕರ್ಯವಾದ ಆರೋಗ್ಯ ಕ್ಷೇತ್ರದಲ್ಲಿ ಹಿಂದೆ ಇರುವಂಥ ಈ ಒಂದು ಪ್ರದೇಶದಲ್ಲಿ ಕಳೆದ ಲಾಕ್ಡೌನ್ ಸಮಯದಲ್ಲಿ ಕಂಡಂತಹ ಕರುಣಾಜನಕವಾದಂತಹ ದೃಶ್ಯಗಳನ್ನು ಮನಗಂಡು ನಾವು ದೋಹಾ ಅಲ್ ಜದೀದ್ ಗ್ರೂಪ್ ಹಾಗೂ ಪ್ರಿಯದರ್ಶಿನಿ ಗ್ರೂಪಿನ ಗೆಳೆಯರು ಜೊತೆ ಸೇರಿಕೊಂಡು ಮುಂದೆ ಒಂದು ಉತ್ತಮವಾದಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಂಜೇಶ್ವರದ ಹೃದಯ ಭಾಗವಾದಂಥ ಹೊಸಂಗಡಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ. ಇದರಲ್ಲಿ ಸುಮಾರಾಗಿ 50 ಬೆಡ್ಡಿನ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಸುಮಾರು 10 ಡಿಪಾರ್ಟ್ಮೆಂಟ್ಗಳನ್ನು ಹೊಂದಿಕೊಂಡಿರುವಂಥ ಒಂದು ಸುಸಜ್ಜಿತವಾದಂಥ ಮಾದರಿಯಾದಂಥ ಉಪಕರಣಗಳನ್ನು ಹೊಂದಿರುವಂಥ ಅತ್ಯಾಧುನಿಕವಾದಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಪ್ರಿಯದರ್ಶಿನಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಬರುವ 1 ವರ್ಷದ ಒಳಗಡೆ ಈ ಪ್ರದೇಶಕ್ಕೆ ನಾವು ಅದನ್ನು ಪ್ರಾರಂಭಗೊಳ್ಳಲಿಕ್ಕಿದ್ದೇವೆ. ಇದೇ ವೇಳೆ ಮಾತನಾಡಿದ ಸದ್ರೆ ನಿರ್ಮಾಣವಾಗಲಿರುವ ಪ್ರಿಯದರ್ಶಿನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾಮಗಾರಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವ ಅಂಕೋ ಗ್ರೂಪ್ನ ಇಂಜಿನಿಯರ್ ಅಗ್ನಸ್ ರವರು ಹೊಸಂಗಡಿಯಲ್ಲಿ ನಿರ್ಮಾಣವಾಗಲಿರುವ ಪ್ರಿಯದರ್ಶಿನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸುಸಜ್ಜಿತವಾದ ಎಲ್ಲ ಸೌಕರ್ಯಗಳಿಂದ ಒಳಗೂಡಿದ ವ್ಯವಸ್ಥೆಯೊಂದಿಗೆ ನಿರ್ಮಿಸುವಂತೆ ಆಡಳಿತ ಮಂಡಳಿ ನನಗೆ ಜವಾಬ್ದಾರಿಯನ್ನ ನೀಡಿದೆ. ಕೊರೋನಾ ಲಾಕ್ಡೌನ್ ಮುಗಿದ ಕೂಡಲೇ ಆಸ್ಪತ್ರೆಯ ಕಾಮಗಾರಿಯನ್ನ ಆರಂಭಿಸಲಿದ್ದೇವೆ ಎಂದರು. ഈ പ്രിയദർശിനി ഹെൽത്ത് സിറ്റി എന്ന് പറയുന്ന ഒരു ഹോസ്പിറ്റൽ. അതിൽ ഇപ്പോൾ നമ്മുടെ ക്ലയൻറ്റ് നിസാറും പിന്നെ ഹമീദ് ഭായും പറഞ്ഞതുപോലെ അവർക്ക് വേണ്ടതുപോലെ 50 ബെഡഡ് ഹോസ്പിറ്റലിൻ്റെ ഡിസൈൻസാണ് ഇപ്പോൾ നമ്മൾ ചെയ്തിട്ടുള്ളത്. ഇത് ഏറ്റവും കൂടുതൽ നെസസിറ്റിയാണ് ഇവിടുത്തെ മഞ്ചേശ്വരം ഏരിയയ്ക്ക് ഏറ്റവും കൂടുതൽ നെസസിറ്റിയാണ്. കാരണം നമുക്കിപ്പോൾ മനസ്സിലായ പോലെ 15 ആൾക്കാരാണ് ഈ ലോക്ക്ഡൗണിൽ മരിച്ചിരിക്കുന്നത്. കേരള കർണാടക ബോർഡറിനെ ക്ലോസ് ചെയ്തതുകൊണ്ടാണ് ഈ മരണം സംഭവിച്ചിരിക്കുന്നത്. ബിക്കോസ് ഇവിടെ അതുപോലെ സൗകര്യമുള്ള ഒരു ഹോസ്പിറ്റൽ ഇല്ല. അതൊക്കെ മനസ്സിലാക്കിയിട്ടാണ് ഈ 2 ആൾക്കാർ ഇവിടെ ഒരു ആസ് പെർ പബ്ലിക്കിന് വേണ്ടി ഒരു ഹോസ്പിറ്റൽ ഡെലിവറി ചെയ്യാനായിട്ട് നമ്മളെ അടുത്ത് വന്നിരിക്കുന്നത്. അതിൻ്റെ പ്രകാരമാണ് നമ്മൾ ഇവിടെ ഡിസൈൻ ചെയ്തിരിക്കുന്നത്. ഇത് ആയത്രപ്പെട്ടെന്ന് ഇവർ വർക്ക് ചെയ്യാൻ. ಆನಂತರ ಮಾತನಾಡಿದ ಆಸ್ಪತ್ರೆಯ ಚೇರ್ಮನ್ ನಿಸರ್ ಪಾಪಿಲ್ ರವರು ರೋಗಿಗಳ ಕುತ್ತಿಗೆಯನ್ನೇ ಕಡಿಯುವ ರೀತಿಯಲ್ಲಿ ದರವನ್ನ ವಸೂಲಿ ಮಾಡಿ ಕೂಡ ಕಷ್ಟಕಾಲದಲ್ಲಿ ಚಿಕಿತ್ಸೆ ನೀಡದೆ ರೋಗಿಗಳು ಸಾವನ್ನಪ್ಪುವ ಸ್ಥಿತಿಗೆ ತಲುಪಿದ ಮಂಗಳೂರಿನ ಆಸ್ಪತ್ರೆಗಳ ಆಡಳಿತ ಸಮಿತಿಯಿಂದ ಬೇಸತ್ತ ನಾವು ಕಡಿಮೆ ದರದಲ್ಲಿ ರೋಗಿಗಳು ಚಿಕಿತ್ಸೆ ಪಡೆಯುವ ಸ್ಥಿತಿ ನಿರ್ಮಾಣವಾಗಬೇಕೆಂಬ ಉದ್ದೇಶದಿಂದ ಈ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಿರುವುದಾಗಿ ಅವರು ಹೇಳಿದರು. face lot of difficulty in the health assistance, so it would be great favor for all of us. ನಗರದ ಜನರು ಮಂಗಳೂರನ್ನೇ ಡಿಪೆಂಡ್ ಮಾಡ್ತಾ ಹಾಸ್ಪಿಟಾಲಿಟಿಯಲ್ಲಿ ಮಂಗಳೂರನ್ನೇ ಡಿಪೆಂಡ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಮಂಜೇಶ್ವರದಲ್ಲಿ ಒಂದು ಹಾಸ್ಪಿಟಲ್ ನಿರ್ಮಾಣ
ಜನರಿಗೋಸ್ಕರ ಚಿಕಿತ್ಸೆ ಉದ್ದೇಶದಿಂದ. ಈ ಸಂದರ್ಭ ಇಮ್ತಿಯಾಜ್ ಪಾಪಿಲಾ ಹಾಗೂ ಆಸಿಫ್ ಉಪಸ್ಥಿತರಿದ್ದರು. ಮೊದಲ ಹಂತದಲ್ಲಿ 50ಕ್ಕಿಂತಲೂ ಮಿಕ್ಕ ಹಾಸಿಗೆಗಳನ್ನು ಒಳಗೊಂಡ ಆಸ್ಪತ್ರೆಯ ವಿವಿಧ ರೀತಿಯ 10 ಡಿಪಾರ್ಟ್ಮೆಂಟ್ಗಳಲ್ಲಾಗಿ ಒಬಿಜಿ, ಆರ್ಥೋ, ಎಮರ್ಜೆನ್ಸಿ, ಟ್ರೋಮಾ, ಪೀಡಿಯಾಟ್ರಿಕ್, ನೆಫ್ರಾಲಜಿ, ಆಪರೇಷನ್ ಥಿಯೇಟರ್ಗಳನ್ನು ಅಳವಡಿಸಲು ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ರೆಹಮಾನುದ್ದಿ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.